ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಕುರಿತಂತೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವಿನ ಚರ್ಚೆಯು ವಾಗ್ವಾದಕ್ಕೆ ಕಾರಣವಾಗಿ ವಿಪಕ್ಷ ಸದಸ್ಯರು ಮೇಯರ್ ಪೀಠದೆದುರು ತೆರಳಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಮಂಗಳೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಸ ವಿಲೇವಾರಿ ಸಮಸ್ಯೆ ಕುರಿತು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಭಾರೀ ಚರ್ಚೆ ನಡೆಯಿತು. ಕೆಲವು ಅಪಾರ್ಟ್ಮೆಂಟ್ಗಳ ಪ್ರತಿನಿಧಿಗಳಲ್ಲಿ ಯಾವ ರೀತಿ ಮಾಡಬೇಕೆಂಬ ಗೊಂದಲ ಇನ್ನೂ ಇತ್ತು. ಸಂಸ್ಕರಣೆ ಕುರಿತಾದ ತಂತ್ರಜ್ಞಾನದ ಮಾಹಿತಿ ನೀಡುವ ಕಾರ್ಯಾಗಾರ ಮಾಡಲು ನಿರ್ಧರಿಸಲಾಗಿದೆ. ಅಲ್ಲಿಯವರೆಗೆ ದಂಡನ ಶುಲ್ಕಕ್ಕೆ ತಾತ್ಕಾಲಿಕ ತಡೆಗೆ ನಿರ್ಧರಿಸಲಾಗಿದೆ ಎಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ತಿಳಿಸಿದರು. ಮತ್ತೆ ಈ ಒಂದು ಕಾರ್ಯಾಗಾರ ನಡೆದ ನಂತರ ಸಂಬಂಧಿಸಿದಂತಹ ಎಲ್ಲ ಅಪಾರ್ಟ್ಮೆಂಟ್ಗಳು ಮತ್ತು ಇನ್ನಿತರ ಏನು ತ್ಯಾಜ್ಯವನ್ನು ಉತ್ಪಾದಿಸುವಂತಹ ಸಂಸ್ಥೆಗಳಿರ್ಬೋದು, ಉದ್ಯಮಗಳಿಗೆ ಮುಂದಿನ ದಿವಸಗಳಲ್ಲಿ ಅದನ್ನು ಕಡ್ಡಾಯ ಮಾಡುವ ನಿಟ್ಟಿನಲ್ಲಿ ಕೆಲವೊಂದು ಕ್ರಮಗಳನ್ನು ತಗೊಳ್ಳುವುದು. ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ಏನು ಈಗಾಗಲೇ ಒಂದು ನಿಬಂಧನೆಗಳನ್ನು ಹಾಕಿದ್ದೇವೆ, ಪೆನಾಲ್ಟಿ ಕ್ಲಾಸ್ ಅನ್ನು ಹಾಕಿರುವುದು, ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವುದು. ಇದು ತಮ್ಮ ಈ ಪರಿಷತ್ತಿನ ಅವಗಣನೆಗಾಗಿ ತರ್ತಾ ಇದೆ. ಈ ಸಂದರ್ಭ ಪ್ರತಿಕ್ರಿಯಿಸಿದ ಸದಸ್ಯ ವಿನಯ್ ರಾಜ್ ಅವರು, ಹಸಿ ಕಸ ಸೂಕ್ತ ಪ್ರಮಾಣದಲ್ಲಿ ದೊರೆತಾಗ ಮಾತ್ರ ಇದು ಕಾರ್ಯಗತವಾಗಲು ಸಾಧ್ಯ. ಜನರು ಈಗಾಗಲೇ ತ್ಯಾಜ್ಯ ವಿಲೇವಾರಿಗಾಗಿ ತೆರಿಗೆ ಕಟ್ಟುತ್ತಿದ್ದಾರೆ. ಒಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಗೊಂದಲದಲ್ಲಿದೆ ಎಂದು ಆರೋಪಿಸಿದರು. ನನ್ನ ಅನಿಸಿಕೆ, ಇವತ್ತು ಫ್ಲಾಟಿನವರು ಯಾರು ಕೂಡ ಗೊಂದಲಮಯ ವಾತಾವರಣದಲ್ಲಿ ಇಲ್ಲ. ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಇವತ್ತು ಗೊಂದಲಮಯ ವಾತಾವರಣದಲ್ಲಿದೆ ಎನ್ನುವಂಥ ಪ್ರಶ್ನೆಯನ್ನ ಇವತ್ತು ಜನ ನಮಗೆ ಇವತ್ತು ಕೇಳ್ತಾ ಇದ್ದಾರೆ, ದಿನಾಲು ಫೋನ್ ಮುಖಾಂತರ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಹಿಂದೆ 20 ಫ್ಲಾಟ್ಗಿಂತ ಹೆಚ್ಚು ಏನು ಫ್ಲಾಟ್ಗಳಿರುವಂಥ ಕಟ್ಟಡದಲ್ಲಿ ಅವರು ಘನತ್ಯಾಜ್ಯ ಸಂಸ್ಕರಣಾ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಎನ್ನುವಂಥ ಒಂದು ಆದೇಶನ ಮಾಡಿ ಅದರಲ್ಲಿ ಸುಮಾರು ಹೆಚ್ಚು ಕಡಿಮೆ ಎಲ್ಲ ಜನರು ಅದಕ್ಕೆ ಒಂದು ಮೈಂಡ್ ಸೆಟ್ ಆಗಿತ್ತು. ಆ ಸಂದರ್ಭದಲ್ಲಿ ಪುನಃ ಸ್ಲೋ ಡೌನ್ ಆಯಿತು. ಈಗ ಪುನಃ ನೀವು ಆ ವಿಚಾರವನ್ನು ಇವತ್ತು ಹೇಳ್ತಾ ಇದ್ದೀರಿ. 30 ತಾರೀಕು ಇವತ್ತು ಗಡುವು ಕೊಟ್ಟಿದ್ದೀರಿ. ತದನಂತರ ದಿನಕ್ಕೆ 15 ರೂಪಾಯಿಯಾಗಿ ಪರ್ ಫ್ಲಾಟ್ ದಂಡ ಪೇ ಮಾಡಿದರೆ ಅವರ ಘನತ್ಯಾಜ್ಯವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಕಮಿಷನರ್ ಅವರು ಹೇಳಿದ್ದಾರೆ ಅಂತ ಒಂದು ವಿಚಾರ ನನಗೆ ತಿಳಿದು ಬಂತು. ಒಂದನೇದಾಗಿ 15 ರೂಪಾಯಿ ಕಲೆಕ್ಷನ್ ಮಾಡುವಂಥ ಬಗ್ಗೆ ಫೈನಾನ್ಸ್ ಕಮಿಟಿಗೆ ಹೋಗಿ ಅಲ್ಲಿ ಅಪ್ರೂವಲ್ ಆಗಿ ಬಂದಿದೆ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಈ 60 ಸದಸ್ಯರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ. ಸದಸ್ಯ ಪ್ರವೀಣ್ ಚಂದ್ರ ಆಳ್ವ ಅವರು ಮಾತನಾಡಿ, ಆಂಟನಿ ಸಂಸ್ಥೆಯ 12 ವಾಹನಗಳು ಗ್ಯಾರೇಜ್ನಲ್ಲಿದೆ. ಇದರಿಂದ ವಾರ್ಡ್ಗಳಲ್ಲಿ ಪ್ರತಿದಿನ ಕಸ ಸಂಗ್ರಹ ಆಗುತ್ತಿಲ್ಲ. ಪಾಲಿಕೆಯ ಸದಸ್ಯ ನವೀನ್ ಡಿಸೋಸಾ ಶಶಿಧರ್ ಹೆಗ್ಡೆಯವರು ಮಾತನಾಡಿ, ತ್ಯಾಜ್ಯ ವಿಲೇವಾರಿ ಗೊಂದಲ ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಆದರೆ ಜನವರಿವರೆಗೆ ಈ ಕಸದ ಪ್ರಾಬ್ಲಮ್ ಅನ್ನು ಯಾರು ಸರ್ವೆ ಮಾಡೋದು? ಪ್ರತಿದಿನ ನಾವು ಅಧಿಕಾರಿಗಳಿಗೆ ಹೇಳ್ತೇವೆ. ಇವತ್ತು ನಾನು ವೆಹಿಕಲ್ ನಂಬರ್ ಹೇಳ್ತೇನೆ, ಬೇಕಾದ್ರೆ ನಿಮಗೆ 12 ಕಾಂಟ್ರಾಕ್ಟರ್ ಮತ್ತೆ 12 ಬೊಲೆರೋ ಮತ್ತೆ ರೋಡ್ ಸ್ವೀಪರ್ ಒಂದು ಎಲ್ಲ ಗ್ಯಾರೇಜಲ್ಲಿ ಮತ್ತು ಅವರ ಶೆಡ್ಡಲ್ಲಿ ಉಂಟು. ಈ ನಂಬರ್ಸ್ಗಳನ್ನು ಬೇಕಾದ್ರೆ ಹೇಳ್ತೇನೆ. MH26H8659 02N3210 K19887874 K198878. ಈ ಸಂದರ್ಭ ಪ್ರತಿಕ್ರಿಯಿಸಿದ ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು, ಆಂಟನಿ ಸಂಸ್ಥೆಯು ಉತ್ತಮ ಕೆಲಸ ಮಾಡುತ್ತಿದ್ದು ಸುಮ್ಮನೆ ಆರೋಪ ಮಾಡಲಾಗುತ್ತಿದೆ ಎಂದು ಪ್ರತಿಪಕ್ಷದ ಸದಸ್ಯರು ಈ ಹಿಂದೆ ಹೇಳಿದ್ದರು ಎಂದಾಗ, ನಿಮ್ಮ ಆಡಳಿತ ವೈಫಲ್ಯವನ್ನ ಪ್ರತಿಪಕ್ಷದ ಮೇಲೆ ಹಾಕಬೇಡಿ ಎಂದು ವಿನಯ್ ರಾಜ್ ಪ್ರತಿಕ್ರಿಯಿಸಿದರು. ನಿಮ್ಮ ಆಡಳಿತ ಹೇಗಿತ್ತು ಎಂಬುದು ಗೊತ್ತಿದೆ. ಹಾಗಾಗಿಯೇ 36 ಸದಸ್ಯರಿಂದ ನಿಮ್ಮ ಸಂಖ್ಯೆ 14ಕ್ಕೆ ಇಳಿಕೆಯಾಗಿತ್ತು ಎಂದು ಸುಧೀರ್ ಶೆಟ್ಟಿ ಕಣ್ಣೂರು ಹೇಳಿಕೆ ವಿಪಕ್ಷ ಸದಸ್ಯರನ್ನ ಕೆರಳಿಸಿತ್ತು. ಸದನದಲ್ಲಿ ಈ ರೀತಿಯ ಹೇಳಿಕೆ ನೀಡುವುದು ಸರಿಯಲ್ಲ, ವಿಪಕ್ಷವನ್ನ ಕಡೆಗಣಿಸುವುದು ಸರಿಯಲ್ಲ ಎಂದು ಹೇಳುತ್ತಾ ವಿಪಕ್ಷ ಸದಸ್ಯರು ಮೇಯರ್ ಪೀಠದೆದುರು ತೆರಳಿ ಪ್ರತಿಭಟಿಸಿದರು. ಮೇಯರ್ ಅವರು ಮಾತನಾಡಿ, ಪ್ರತಿಪಕ್ಷದ ಸದಸ್ಯರು ಪೂರ್ವ ಯೋಜಿತವಾಗಿ ಸದನಕ್ಕೆ ಬಂದಂತೆ ಕಾಣುತ್ತಿದೆ. ಘನತ್ಯಾಜ್ಯ ನಿರ್ವಹಣೆ ಸದ್ಯ ಸುಧಾರಣೆಯಾಗಿದೆ. ವೈಜ್ಞಾನಿಕ ಕಸ ವಿಲೇವಾರಿಗೆ ಮಂಗಳೂರು ಮಹಾನಗರ ಪಾಲಿಕೆ ದೊಡ್ಡ ಹೆಜ್ಜೆ ಇರಿಸಿದೆ. ಸಾರ್ವಜನಿಕರು ಕೂಡ ಸಹಕಾರ ನೀಡುತ್ತಿದ್ದಾರೆ.
ಬ್ಲಾಕ್ ಸ್ಪಾಟ್ ಗುರುತಿಸಿ ಸಿಸಿ ಕ್ಯಾಮೆರಾ ಅಳವಡಿಸುವ ಕೆಲಸ ನಡೆಯುತ್ತಿದೆ. ಆದರೂ ಕೆಲವು ಕಡೆಗಳಲ್ಲಿ ಪ್ರತಿದಿನ ಕಸ ವಿಲೇವಾರಿ ನಡೆಯುತ್ತಿಲ್ಲ ಎಂಬ ಆರೋಪ ಬಂದರೆ ಮುಂದಿನ ದಿನಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ಪ್ರತ್ಯೇಕ ಸಭೆ ಕರೆಯುವುದಾಗಿ ಹೇಳಿದರು. ಈ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಇದ್ದೇವೆ. ಈಗ ಹೊಸ ಗುತ್ತಿಗೆ ಏನು ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಸರಿಸುಮಾರು 6 ವರ್ಷಗಳನ್ನು ಪೂರೈಸಿ 7ನೇ ವರ್ಷಕ್ಕೆ ಕಡೆಯ ವರ್ಷ ಅವರು ತಮ್ಮ ಗುತ್ತಿಗೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ತಾವು ಆಡಳಿತದಲ್ಲಿರುವಾಗಲೂ ನಾನು ನೋಡಿದ್ದೇನೆ, ನಾವೆಲ್ಲರೂ ಹೆಚ್ಚಿನವರು ನಮಗೆ ಸದಸ್ಯರಾಗಿದ್ದಾರೆ, ಅದರಲ್ಲೂ ಕೂಡ ಮೆಜಾರಿಟಿ ಆದ ಸದಸ್ಯರು ತಾವು ಇಂದಿನ ಪರಿಷತ್ ಸಭೆಯಲ್ಲಿ ಇದ್ದೀರಿ. ಆವಾಗಲೂ ಕೂಡ ತ್ಯಾಜ್ಯ ವಿಲೇವಾರಿ ಒಂದು ಸಮಸ್ಯೆಗಳು, ನಿತ್ಯ ಸಮಸ್ಯೆಗಳು, ಅದು 100ಕ್ಕೆ 100 ಅದರಲ್ಲಿ ಪರ್ಫೆಕ್ಷನ್ ಇರುವುದೇ ಇಲ್ಲ. ತಾವೇನೀಗ ವೆಹಿಕಲ್ ಬ್ರೇಕ್ ಡೌನ್ ಬಗ್ಗೆ ಹೇಳಿದ್ರಿ, ಆ ವೆಹಿಕಲ್ಗಳು ಇಂತಿಷ್ಟು ವೆಹಿಕಲ್ಗಳು, ಅದು ಕೊಲೆಯಾರ ಇರ್ಬೋದು, ಕಾಂಪ್ಯಾಕ್ಟರ್ಗಳು ಇದೆ ಅನ್ನುವಂಥದ್ದು. ಅದು 6 ವರ್ಷದಿಂದ ಕೂಡ ಸರಾಸರಿ 5ರಿಂದ 10 ವಾಹನಗಳು ಬ್ರೇಕ್ ಡೌನ್ ಆಗಿ ಒಳಗೆ ಇರುವಂಥದ್ದು, ಮತ್ತೆ ಅದು ರಿಪೇರ್ ಆಗಿ ಒಳಗೆ ಬರ್ತದೆ. ನನಗೆ ಗೊತ್ತಿದ್ದಂಥ ವಿಚಾರ. ನೀವು ಇದನ್ನ ಈ ಕಸ ವಿಲೇವಾರಿಯಲ್ಲಿ ಬಹಳ ಅವ್ಯವಸ್ಥೆ ಇದೆ, ಇದನ್ನ ವೈಭೀಕರಿಸುವಂತಹ ರೀತಿಯಲ್ಲಿ ನಾವು ಮಾತಾಡೋದು ಇಷ್ಟು ಸರಿಯಲ್ಲ. ಹಾಗಾಗಿ ಇವತ್ತು ನೀವು ನಮ್ಮ ಸ್ಥಾನವನ್ನು ಬಿಟ್ಟು ಈ ಬಾರಿಗೆ ಇಳಿದ ಉದ್ದೇಶವನ್ನು ಕೂಡ ಒಂದು ಪೂರ್ವ ಪಾಲಿಕೆಯ ಸದಸ್ಯ ಲ್ಯಾನ್ಸಿಲಾಟ್ ಪಿಂಟು ಅವರು ಮಾತನಾಡಿ 24 ವ್ಯಾಟ್ ಬಲ್ಬ್ ಅಳವಡಿಸುವ ಕಡೆ 20 ವ್ಯಾಟ್ ಬಲ್ಬ್ ಅಳವಡಿಸಿದ್ದಾರೆ. ಎಲ್ಇಡಿ ಬಲ್ಬ್ ವಿಚಾರದಲ್ಲಿ ಗೊಂದಲ ನಿರ್ಮಾಣವಾಗಿದೆ ಎಂದರು. ಆಯುಕ್ತ ಅಕ್ಷಯ್ ಶ್ರೀಧರ್ ಅವರು ಮಾತನಾಡಿ ವಾರ್ಡುಗಳಲ್ಲಿ ನಿಗದಿತ ವ್ಯಾಟ್ಗಿಂತ ಕಡಿಮೆ ವ್ಯಾಟ್ ಸಾಮರ್ಥ್ಯದ ಬಲ್ಬ್ ಅಳವಡಿಸಿದ ಕುರಿತು ಅವರ ಬಳಿ ಸೂಕ್ತ ಉತ್ತರ ಪಡೆಯಲಾಗುವುದು ಎಂದರು. ಇದು ಯಾವುದು ಎಂದು ಕಾರಣ ಸಾಕಾಗಲ್ಲ ಅಂತ ಹೇಳಿಕೊಂಡು ಅವರಿಗೆ ಇನ್ನೊಂದು ನೋಟಿಸ್ ಅನ್ನು ಇಶ್ಯೂ ಮಾಡಿಕೊಂಡು ಇನ್ನು ಬರುವ ದಿವಸಗಳಲ್ಲಿ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಪ್ರೀ ಟರ್ಮಿನೇಷನ್ ನೋಟಿಸ್ ಅನ್ನು ಇಶ್ಯೂ ಮಾಡಿಕೊಂಡು ಅವರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳೋದ್ರ ಬಗ್ಗೆ ನಾವು ಕ್ರಮ ವಹಿಸುವ ಬಗ್ಗೆ ನಾವು ಹೇಳಿದ್ದೀವಿ. ಮತ್ತು ಲೈಟ್ ಲುಮಿನಾಸಿಟಿ ಬಗ್ಗೆ ಸದಸ್ಯರವರು ಹೇಳಿದ್ರು, ಅಂದ್ರೆ ಲೈಟ್ ಎಷ್ಟು ಬ್ರೈಟ್ ಇರಬೇಕು ಅಷ್ಟು ಬ್ರೈಟ್ ಇರ್ತಾ ಇಲ್ಲ ಅಂತ. ಇದು ಹಾಕುವ ಒಂದೊಂದು ರೀತಿಯಲ್ಲಿ ನಮ್ದು ಇಂಡಿಪೆಂಡೆಂಟ್ ಚಾರ್ಟರ್ಡ್ ಇಂಜಿನಿಯರ್ ಇದ್ದಾರೆ ಈ ಲೈಟ್ ಎಲ್ಇಡಿ ಪ್ರಾಜೆಕ್ಟ್ ಆಗಿದೆ. ಸೊ ಪ್ರತಿಯೊಂದು ಲೈಟ್ ಅನ್ನು ಅವರು ಲುಮಿನಾಸಿಟಿ ಟೆಸ್ಟ್ ಅನ್ನು ಮಾಡಿಕೊಂಡು ಅದು ಅಗ್ರಿಮೆಂಟ್ ಪ್ರಕಾರ ಎಷ್ಟು ಬ್ರೈಟ್ನೆಸ್ ಇರಬೇಕು ಅಷ್ಟು ಇದೆ ಅಂತ ನೋಡಿಕೊಂಡೇ ಅವರು ಅಪ್ರೂವಲ್ ಕೊಟ್ಟು ಬರ್ತಾ ಇದ್ದಾರೆ. ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಲೋಕೇಶ್ ಬೊಳ್ಳಾಚೆ, ಸಂದೀಪ್, ಶೋಭಾ ರಾಜೇಶ್, ಲೀಲಾವತಿ ಉಪಸ್ಥಿತರಿದ್ದರು. ನಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.